ಮಂಗಳೂರಿನಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹವಾನಾ ಐಲ್ಯಾಂಡ್ನ ಮಾಲಕ ದುರ್ಗಾ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರವಾಸಿಗರು ಹಾಗೂ ಸಾಹಸಿ ಉತ್ಸಾಹಿಗಳಿಗಾಗಿ ಹವಾನಾ ಮಂಜಿ ಬೋಟ್ ಅರಬ್ಬಿ ಸಮುದ್ರದ ಹಿನ್ನೀರಿನಲ್ಲಿ ವಿಹಾರಕ್ಕಾಗಿ ಉದ್ಘಾಟನೆಗೊಂಡಿತು. ಮಂಗಳೂರಿನಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹವಾನಾ ದ್ವೀಪವು ಪ್ರವಾಸಿಗರು ಹಿನ್ನೀರಿನ ಸೌಂದರ್ಯವನ್ನು ಅನ್ವೇಷಿಸಲು ಬೋಟಿಂಗ್ ಸೌಕರ್ಯವನ್ನು ಒದಗಿಸಿದೆ. ಹವಾನಾ ದ್ವೀಪವು ಅತ್ಯುತ್ತಮವಾದ ಪ್ರವಾಸಿ ತಾಣವಾಗಿದೆ. ಹವಾನಾ ಐಲ್ಯಾಂಡ್ನ ಮಾಲಕ ದುರ್ಗಾ ಪ್ರಸಾದ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಹವಾನಾ ಮಂಜಿ ಬೋಟ್ ರೆಸ್ಟೋರೆಂಟ್ ಮಾದರಿಯಲ್ಲಿ ನಗರದ ಬೊಕ್ಕಪಟ್ನ ಕಡಲ ಕಿನಾರೆಯಲ್ಲಿ ಪ್ರವಾಸಿಗರಿಗೆ ಲಭ್ಯವಿದೆ. ಈ ಬೋಟ್ನಲ್ಲಿ 50 ಮಂದಿ ಪ್ರವಾಸಿಗರು ಏಕಕಾಲದಲ್ಲಿ ವಿಹಾರ ಮಾಡಬಹುದಾಗಿದೆ. ಪ್ರವಾಸಿಗರಿಗೆ ರುಚಿಕರವಾದ ಕರಾವಳಿಯ ಖಾದ್ಯಗಳು ಹಾಗೂ ಚೈನೀಸ್ ಐಟಂಗಳು ಆಯ್ಕೆಗೆ ತಕ್ಕಂತೆ ಲಭ್ಯವಿರುತ್ತದೆ. ಹಿನ್ನೀರಿನ ರೆಸ್ಟೋರೆಂಟ್ ಮಾದರಿಯಲ್ಲಿರುವ ಈ ಬೋಟ್ನಲ್ಲಿ ಹವಾನಾ ದ್ವೀಪವು ಸುತ್ತುವರಿಯುವ ಅವಕಾಶವನ್ನು ಒದಗಿಸಲಾಗಿದೆ. ಹೊಸ ವರ್ಷದ ಸಂಭ್ರಮವನ್ನು ಇದೀಗ ಹವಾನಾ ಐಲ್ಯಾಂಡ್ನ ಮಂಜಿ ಬೋಟ್ನಲ್ಲಿ ಆಚರಿಸುವ ಸುಯೋಗ ಒದಗಿ ಬಂದಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.